ಅಣ್ಣ ಯಜಮಾನ್ರ ಸೈಡ್ ಬನ್ನಿ. ಅಣ್ಣ ನಾನೇನು ಮಾಡಲಿ? चुनौती वाला है और इसलिए सभी कार्यकर्ताओं को भी अपने अंतिम क्षण तक हिंदुत्व और हिंदू धर्म के लिए खड़ा रहने की, बलिदान करने की भी, बलिदान लेने का भी संकल्प करना चाहिए। ये मैं कहूँगा, यही सच्ची श्रद्धांजलि स्वामी जी के लिए होगी और भगवान उनके आत्मा को सद्गति दे, शांति दे। जीवन भर इन्होंने हिंदू धर्म और देश का काम किया है, यही भगवत चरणों में प्रार्थना, और उनके परिवार को भी जो भी हम सहयोग कर सकेंगे सब लोग मिलकर करेंगे। जय श्री ಸ್ವಲ್ಪ ಜಾಗ ಬಿಡಲಿ. विचार माल बरद पड़ता बाय बोले ಅದಾದ್ಮೇಲೆ
ಅಂದರೆ ಮೆಸೇಜ್ ಹೆಂಗೋಯ್ತು ಅವ್ರಿಗೆ, ಕೊಲೆ ಮಾಡಿದವ್ರಿಗೆ ಒಂದು ಮೆಸೇಜ್ ಹೋಗೈತಲ್ಲ, ಅವನ ಹತ್ರ ಆಯುಧ ಇಲ್ಲ, ಆಯುಧ ಇದ್ದರೆ ಅವನು ರಿಸ್ಕೆ ಪ್ರೊಟೆಕ್ಷನ್, ಸೆಲ್ಫ್ ಪ್ರೊಟೆಕ್ಷನ್, ಅವರ ಆತ್ಮರಕ್ಷಣೆಗೋಸ್ಕರ ಆಯುಧ ಇಟ್ಕೊಳ್ಳೋಕ್ಕೆ ಅವಕಾಶ ಇರಲಿಲ್ಲ. ಇದೆಲ್ಲ ತಿಳಿದೇ ಮಾಡಿರೋದು. ಅದು ಪೊಲೀಸ್ ಸ್ಟೇಷನ್ನಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಆಗಿರೋದು. ಅಷ್ಟು ಧೈರ್ಯ ಇದೆ ಅಂದ್ರೆ ಪೊಲೀಸರು ಕೂಡ ಸಡನ್ ಆಗಿ ಅಲ್ಲಿ ಬಂದೇ ಇಲ್ಲ, ಬಹಳ ಹೊತ್ತಾದ್ಮೇಲೆ ಬಂದಿಲ್ಲ. ಅದರಿಂದ ಇಲ್ಲಿ ಪೊಲೀಸರ ನೆಗ್ಲಿಜಿಯನ್ಸ್ ಏನು ಕೇಂದ್ರ ಸಚಿವರ ಜೊತೆ ಮಾತಾಡಿ ಇಲ್ಲಿ ನಿರಂತರವಾಗಿ ಈ ತರ ಭಯೋತ್ಪಾದನಾ ಚಟುವಟಿಕೆ, ಪಾಕಿಸ್ತಾನ ಜಿಂದಾಬಾದು, ಪಾಕಿಸ್ತಾನ ಫ್ಲಾಗ್ಗಳು ಆಡೋದು ಈ ಭಾಗದಲ್ಲಿ ಜಾಸ್ತಿ ಆಗಿದೆ. ಮನೇನು ನೋಡಿದ್ರೆ ಪಟ್ಕಳದಲ್ಲೇ ಪಾಕಿಸ್ತಾನದವ್ರು ಬಹಳ ಜನ ಇದ್ರು. ಇನ್ನು ನಮ್ಮ ಸರ್ಕಾರ ಮೀನಾವೇಶ ಅನಿಸ್ತಾ ಇದೆ ಅವರು ಕಳಿಸೋಣ. ಅದರಿಂದ ಇಲ್ಲಿ ಆ ಒಂದು ಸೆಂಟರ್ ಆಗುವಂಥದ್ದು ಒಳ್ಳೆಯದು. ನಾವು ಕೂಡ ಕೇಂದ್ರಕ್ಕೆ ಪತ್ರ ಘಟನೆಯ ಗಂಭೀರತೆನ ಅರ್ಥ ಮಾಡಿಕೊಂಡು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಸ್ಪಂದಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ರಾಜ್ಯ ಸರ್ಕಾರ ಈ ತರ ಘಟನೆಗಳು ನಡೆದಾಗ ಯಾವತ್ತೂ ಕೂಡ ಹಿಂದೂ ಕಾರ್ಯಕರ್ತರ ಪರವಾಗಿ ನಿಂತಿಲ್ಲ. ಈ ಸಂದರ್ಭದಲ್ಲಿ ಹೆಚ್ಚೇನು ಮಾತಾಡಕ್ ಹೋಗಿದಿಲ್ಲ. ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಇಷ್ಟ ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಈ ಸರ್ಕಾರಕ್ಕೆ ಸ್ವಲ್ಪ ಏನಾದ್ರು ಮನುಷ್ಯತ್ವ ಅನ್ನೋದಿದ್ರೆ ಆ ಬಡ ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡಬೇಕು, ರಾಷ್ಟ್ರೀಯ ತನಿಖಾ ಸಂಸ್ಥೆಯಿಂದ ತನಿಖೆ ಆಗಬೇಕು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು ಅಂತ ಆಗ್ರಹ ಮಾಡ್ತೇವೆ. ಹಿಂದೂ ಕಾರ್ಯಕರ್ತ ಸುಹಾಸ್ ರವರ ಒಂದು ಬರ್ಬರ ಹತ್ಯೆ ಇಡೀ ರಾಜ್ಯದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಆದಂತ ಹಿಂದೂಗಳ ಒಂದು ಹತ್ಯೆಗಳು, ಆ ದುರ್ಘಟನೆ ಮರೆಯುವಂತ ಮೊದಲನೇ ಮಂಗಳೂರಿನಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು ಇದು ಖಂಡನಾರ್ಹ. ಭಾರತೀಯ ಜನತಾ ಪಾರ್ಟಿ ಈ ಘಟನೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಪೊಲೀಸ್ ಇಲಾಖೆಯ ವೈಫಲ್ಯ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಅವನ ಜೀವಕ್ಕೆ ಬೆದರಿಕೆ ಇದ್ರೂ ಸಹ ಯಾವುದೇ ರೀತಿ ರಕ್ಷಣೆ ಇಲ್ಲದೆ ಇರತಕ್ಕಂಥದ್ದು. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಒಂದು ವೈಫಲ್ಯ, ಗೃಹ ಇಲಾಖೆ ಒಂದು ವೈಫಲ್ಯ, ಮತ್ತೆ ಕಾಂಗ್ರೆಸ್ ಸರ್ಕಾರದ ನೀತಿಗಳು ಕೂಡ ಈ ರೀತಿ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲದೆ ಇರತಕ್ಕಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದ ಜನತೆಗೆ, ವಿಶೇಷವಾಗಿ ಹಿಂದೂ ಸಂಘಟನೆಗಳಿಗೆ, ಹಿಂದೂ ಕಾರ್ಯಕರ್ತರಿಗೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ಮೇಲೆ ವಿಶ್ವಾಸವೇ ಇವತ್ತು ಇಲ್ಲದಂತಾಗಿದೆ. ಭಾರತೀಯ ಜನತಾ ಪಾರ್ಟಿ ಇವತ್ತು, ನಾನು, ನಮ್ಮ ವಿರೋಧ ಪಕ್ಷದ ನಾಯಕರು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಆಗ್ರಹವನ್ನು ಮಾಡ್ತೇನೆ. ಈ ಘಟನೆಯ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡು, ಕುಟುಂಬದ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡಿಕೊಂಡು ಪರಿಹಾರವನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು. NIA ಇಂದ ತನಿಖೆ ಆಗಬೇಕು. ರಾಷ್ಟ್ರೀಯ ತನಿಖಾ ಸಂಸ್ಥೆಯಿಂದ ಈ ಘಟನೆ ತನಿಖೆ ಆಗಬೇಕು.